This program is brought to you by Sun Premium Refined Sunflower Oil, powered by Citadel Developers ಮತ್ತು ಅಮೃತ್ ನೋನಿ, co-sponsored by ಮಾತರೆಗ್ಲ ನಮಸ್ಕಾರ. ಯಾನ್ ಚೇತನಾ ಪಂದ್, ಯಾನ್ ಬೋಳು ಸುಲ್ತಾನ್ ಬತ್ತಿರ್ ಬೈದೆ. ಅಂಚನೆ ಯಾನ್ ಡಾನ್ಸ್ ಮಮ್ಮಿ ಡಾನ್ಸ್ಡ್ ಈ ಸಲ ಯಾನ್ ಗ್ರ್ಯಾಂಡ್ ಫೈನಲಿಸ್ಟ್ ಸಿಲೆಕ್ಟ್ ಆತೆ. ಒಂದು ಆಡಿಷನ್ದ ಎಂಕ್ ಗೊತ್ತಾಯ್ನಿ ನನ್ನ ಹಸ್ಬೆಂಡ್ ತ್ರೂಟು ಅದು ಸ್ಟೇಟಸ್ ತೂದು ಪಂಡರೆ ಇಂಚ ಆಡಿಷನ್ಸ್ ಉಂಡು ತೂಪಾರ ಅಂದ್ ಅಂಚ ನಾನು ಹೊರ ದಾದ ಮಲ್ಪೊಡು ಪಂದು ಹೆಂಗೆ ಗೊತ್ತಾಯ್ಜಿ ಫಸ್ಟ್ ಆಫ್ ಆಲ್ ಹೆಂಗೆ ಇಂಟ್ರೆಸ್ಟ್ ಇತ್ತು ಡಾನ್ಸ್ ಒಂದು ಡಾನ್ಸ್ ಮಮ್ಮಿ ಡಾನ್ಸಿಗೆ ಒಂದು ಆಡಿಷನ್ ಕೊರ್ರೆ ಅಂದ್ ಫಸ್ಟ್ ಎಪಿಸೋಡ್ ಇರ್ದು ಅಂಡ್ ಹೆಂಗೆ ಚಾನ್ಸಸ್ ತಿಕ್ಕದಿಜ್ಜಿ. ಸೊ ಈ ಸಲ ಆಪರ್ಚುನಿಟಿ ತಿಕ್ಕುನು ಹೆಂಗೆ ಸೊ ಐ ಕೊಂಚ ಜಸ್ಟ್ ಟ್ರೈ ಮಲ್ಪರೆ ಬರ್ತೀನಿ ನಾನು ಆಡಿಷನ್ಗೋಸ್ಕರ. ಸೊ ಐಟ್ ಸಿಲೆಕ್ಟ್ ಆಯ್ ವಿತ್ ದ ಗೋಲ್ಡನ್ ಬಜರ್, ಖುಷಿ ಆ್ಯಂಡ್ ಮಸ್ತ್. ಹಾಯ್, ಎನ್ನ ಪುದರೆ ಜಾಹ್ನವಿ ಮುಲ್ಕಿ, ಯಾನ್ ಚೇತನ ಇಂದನ ಕೊರಿಯೋಗ್ರಾಫರ್. ಬೇಸಿಕಲಿ ಯಾನ್ ಒಂಜಿ ಡ್ಯಾನ್ಸರ್ ಪಂಡ ಪರ್ಫಾರ್ಮರ್. ಸೊ ಒಂಜಿ ರಿಯಾಲಿಟಿ ಶೋಗ್ ಕೊರಿಯೋಗ್ರಫಿ ಮನ್ಪುನು ದಿಸ್ ಇಸ್ ಮೈ ಫಸ್ಟ್ ಟೈಮ್. ಅಂಚ ಒಂಜಿ ಎಡ್ಡೆ ಎಕ್ಸ್ಪೀರಿಯನ್ಸ್ ಮಸ್ತ್ ಕಲ್ತೆ ಥ್ರೂ ಔಟ್ ದ ಜರ್ನಿ. ಸೊ ಯಾನ್ ನಮ್ಮ ಟಿವಿಗೆ ಫಸ್ಟ್ ಥ್ಯಾಂಕ್ಸ್ ಪನೋಡು ಫಾರ್ ಗಿವಿಂಗ್ ಮೀ ದಿಸ್ ಅಪಾರ್ಚುನಿಟಿ. ಬೊಕ್ಕ ಪನುಡಾನ ಚೇತನ್ ಅಕ್ಕ ಬೊಕ್ಕಾರ್ನ ಹಸ್ಬೆಂಡ್ ಎಂಕಲ್ನ ಫ್ಯಾಮಿಲಿ ಫ್ರೆಂಡ್. ಸೊ ಆರ್ ಹಿಂಗೆ ಕಾಲ್ ಮಂತ್ ಪಂಡೇರು ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ದ ಆಡಿಷನ್ಸ್ಗೆ ಹಿಂಗೆ ಕೊಂಚ ಪೋಯರ್ ಉಂಡು ಡ್ಯಾನ್ಸ್ ಕಲ್ಪೌಲಿಯ ಪಂದು. ಸೊ ಎಂಕಲ ನೆನ್ನ ಫಸ್ಟ್ ಟೈಮ್ ಒಂಜಿ ರಿಯಾಲಿಟಿ ಶೋ ಓಕೆ ಯಾನ್ ಒಂಜಿ ಟ್ರೈ ಮನ್ಪುಗ ದಾಯಿ ಒಂಜಿ ಟ್ರೈ ಮನ್ಪರೆ ಬಲ್ಲಿಂದು. ಸೊ ಅರಿಗೆ ಆಡಿಷನ್ಸ್ ಕಲ್ಪಯ್ಯ ಡ್ಯಾನ್ಸ್ ಆ್ಯಂಡ್ ಶಿ ಗಾಟ್ ಸಿಲೆಕ್ಟೆಡ್. ಅರೆ ಗೋಲ್ಡನ್ ಬಜರ್ಲ ತಿಕ್ಕಂಡು ಆ್ಯಂಡ್ ಬೊಕ್ಕ ಏನಾರೇನು ಸ್ಟೇಜ್ ಪರ್ಫಾರ್ಮ್ ಮನ್ಪುನ ತೂಯಿನಿ ಫಸ್ಟ್ ಟೈಮ್ ಇಲ್ಲಡ್ ಮನ್ಪೇರು ಪೂರಕ್ಕುಲ್ಲ ಬಟ್ ಸ್ಟೇಜ್ ಮನ್ಪುನಾಗ ಕೆಲವರು ನರ್ವಸ್ ಆಪೇರು ಬಟ್ ಶಿ ಡಿಡ್ ಇಟ್ ಕಾನ್ಫಿಡೆಂಟ್ಲಿ. ಅಪ್ಪಗ ಎಂಕಲ್ ಒಂಜಿ ಕಾನ್ಫಿಡೆನ್ಸ್ ಬರ್ತದೆ ನೆಕ್ಸ್ಟ್ ರೌಂಡ್ಗೆ ಮನ್ಪುಗ ಎಡ್ಡೆ ಮನ್ಪುಗ ನಮ್ಮ ಅಂಚ ಕಾನ್ಫಿಡೆನ್ಸ್ ಬರ್ತದೆ. मेरा झुमका उठा के लाया यार वे जो गिरा था बरेली के बाजार में मैं तो ठुमका लगा के शर्मा गई. ನಾವು ಸ್ಟಾರ್ಟಿಂಗ್ ಇದ್ದಿಂಚೆ ಒಂಜಿ ನೀಟ್ನೆಸ್ ಇತ್ತುಂಡು. ಯು ಆರ್ ಫಿನಿಶಿಂಗ್ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್. ಹೆಂಗೆ ಅವು ಯಾನ್ ಫಸ್ಟ್ ತೂಪುನೇ ಅವು ಆ್ಯಸ್ ಎ ಜಡ್ಜ್. ಸೆಕೆಂಡ್ ರೌಂಡ್ ಅವು ಕ್ವಾರ್ಟರ್ ಫಿನಾಲಿಗೆ ಐಕ್ಲಮು ಅನಗ ಎಂಗ್ಲಿಗೆ ಪ್ರಾಪ್ ರೌಂಡ್ ತಿಕ್ಕಂಡು ಅವು ಒಂಜಿ ಎಂಕಾಗ ಒಂಜಿ ಟಫೆಸ್ಟ್ ಪನ್ಲಕ ಅಂಡ್ ಪಂಡ ಒಂಜಿ ಎಂಕ್ ಪ್ರಾಪ್ ಲಕ ದೆತೊಂದಿ ಟವಲ್ ದೆತೊಂದಿನಿ ಅವೊಂಟಿ ಚಾಲೆಂಜಿಂಗ್ ಟೈಪ್ ವಿತ್ ಪ್ರಾಪ್ ಡಾನ್ಸ್ ಮಲ್ಪನ್ ಪಂಡ ಎಂಕ್ ಇತ್ತ ಮುಟ್ಟಲ್ಲ ಯಾನ್ ಓಲ ಮಲ್ದಿಜಿ ಆ ಟೈಪ್ಡ್. ಸೊ ಎನ್ನ ಕೊರಿಯೋಗ್ರಾಫರ್ ಎಂಕ್ ಟೀಚ್ ಮಲ್ನೆಟ್ ಖುಷಿ ಆಂಡ್ ಒಂಜಿ ಬೊಕ್ಕ ಎಂಚ ಮಲ್ಪೊಡು ಐದು ಬೊಕ್ಕ ಇಂಕ್ ಐಟ್ ಮೇಲ್ ಆ್ಯಕ್ಟ್ ತಿಕ್ಕಿದೀನಿ. ಮೇಲ್ ಆ್ಯಕ್ಟ್ ನನಲ ಡಬಲ್ ಚಾಲೆಂಜ್ ಅದ ಆ ಬಾಡಿ ಲ್ಯಾಂಗ್ವೇಜ್ ತ್ರೂಟೇ ಪೋಡ ಅಂಡ್. ಸೊ ಐಟ್ಲ ಇಂಕ ಒಂದು ಗೋಲ್ಡನ್ ಬಜರ್ ತಿಕ್ಕಂಡು ಖುಷಿ ಅಂಡ್ ಅವಲ ಇಷ್ಟ ಅಂಡ್ ಮಸ್ತ್. तेरे पीछे पीछे चलूं जैसे तेरे पीछे पीछे चलूं जैसे मंदिर की सीढ़ी पे चढ़ूं सामे तेरे बगल बैठूं ऐसे जैसे शिव के बगल गौरी मोर सामे ओ डगर जहां तेरी नजर ले जाए रे प्रेम नगर सामे ऐसा में अरे सामे आजा सामे बलम सामे परम सामे सनम सामे ಒಂದು ಪುಷ್ಪ ಅತ್ತೆ ಫೈರ್ ಪರ್ಫಾರ್ಮೆನ್ಸ್. ಸೊ ಶಾಲ್ ಇಸ್ ಅ ವೆರಿ ಟ್ರಿಕ್ಕಿ ಪ್ರಾಪ್ ಪಂಡ ಮಿಸ್ಟೇಕ್ಸ್ ಆಪಿನ ಮಸ್ತ್ ಚಾನ್ಸಸ್ ಇತ್ತನ್ ಎಂಕುಲ್ ಬೊಕಾರಿ ಕುಡೊಂಜಿ ಚಾಲೆಂಜ್ ಆದರೆಗ ಆಣನ ಕ್ಯಾರೆಕ್ಟರ್ ಪಾಡ್ಪ ಐನ್ಲ ರೆಡ್ಡೆಡ್ ಮಂತಿರು. కోకా కోకా కడితే కొర కొరమంటూ చూస్తారు. పొట్టి పొట్టి కౌనే వేస్తే పట్టి పట్టి చూస్తారు. కోకా కాదు కౌను కాదు కట్టులోన ఏముంది మీ కళ్ళల్లోనే అంతా ఉంది. మీ మగ బుద్ధి వంకర బుద్ధి ఊ అంటవా అమ్మవా ఊ అంటవా అమ్మవా ఊ అంటవా అమ్మవా ఊ అంటవా అమ్మవా. ಕಂಟಿನ್ಯೂಸ್ ಆಡಿಷನ್ ಲೈಕ್ ಕಂಟಿನ್ಯೂಸ್ ಅದು ಟ್ರಿಪಲ್ ಗೋಲ್ಡನ್ ಬಜಾರ್ ತೆಗೆದಿತ್ತಂಡು
ಅಂಚ ಸೆಮಿಫಿನಾಲೆಗ್ಲ ಬತ್ತು ಪನಗ ದಾದ ಲಾಸ್ಟ್ ಮೂಮೆಂಟ್ ಅವೇ ನೆಕ್ಸ್ಟ್ ಡೇ ಪರ್ಫಾರ್ಮೆನ್ಸ್ ಪನಗ ಹೆಂಗೆ ಅರ್ಲಿ ಮಾರ್ನಿಂಗ್ ಹೆಂಗೆ ಒಂಚೂರು ಹೆಲ್ತ್ ಇಶ್ಯೂ ಅಂಡು ಅವೇ ಐಸ್ ಎಲರ್ಜಿ ಆಯ್ನಿ ಅವು ಮಾರ್ನಿಂಗ್ 3:30 ಸುಮಾರಿಗೆ ಸೊ ಇಮಿಡಿಯೇಟ್ಲಿ ಹೆಂಗೆ ಹಾಸ್ಪಿಟಲೈಸ್ಡ್ ಅವರ್ ಎತ್ತಂಡು போது ஹாஸ்பிட்டல் போது ட்ரீட்மெண்ட் ಪೂರ ಆದು ಹಿಂಗೆ ಡಾಕ್ಟರ್ಸ್ ಅಡ್ಮಿಟ್ ಅವರೆಲ್ಲ ಪಂದಿತ್ತಾರೆ ಸೊ ಇಂಕ ಅವನ್ನ ಮ್ಯಾನೇಜ್ಮೆಂಟ್ ಪರ ಬಂಗಾಂಡ ಸೊ ಇಮಿಡಿಯೇಟ್ಲಿ ಇಂಜೆಕ್ಷನ್ ಪೂರದೆ ತಂದು ಸೆಮಿಫಿನಾಲಿಗೆ ಇಮಿಡಿಯೇಟ್ಲಿ ಹಿಂಗೆ ರಶ್ ಮಲ್ಪರ ಎತ್ತಂಡು ಸೊ ಐಕ್ಲ ಬತ್ತ ಎಂಚಲ ಒಂಜಿ ಡಾನ್ಸ್ ಕೊರೋಡೆ ಪಂದು ಸೆಮಿಫಿನಾಲೆ ಮುಟ್ಟ ಬೈದ್ದೆ ಒಂದೆಲ್ಲ ಚಾಲೆಂಜ್ ಆದದೆ ತೊಂಡೆ ಕಣ್ಣು ಪ್ರಾಬ್ಲಮ್ ಇತ್ತನಲ್ಲ ಮಲ್ಲತ್ತು ಯಾನ್ ಮಲ್ತದೆ ಬಿಡ್ಪೆ ಅಂದು ಅವು ಗ್ರ್ಯಾಂಡ್ ಫಿನಾಲೆ ಪೋಪಿನ ಇಜ್ಜ ಅವು ಬಕ್ಕದ ವಿಷಯ ಯಾನ್ ಬೈದಿನ ಬಂಗಾಗ ಯಾನ್ ಒಂದಿನ ಸೆಮಿಫಿನಾಲೆಗೆ ಎಂಟ್ರಿ ಯಾವೊಡೆ ಪಂದು ಚಾಲೆಂಜಿಂಗ್ ತೊಂದೆ ಬತ್ತಾನ ಸ್ಟೇಜ್ ಪರ್ಫಾರ್ಮೆನ್ಸ್ಲ ಕೊರಿಯ ಎಂಕ ಆತು ಕ್ಲೀನ್ ಅದು ತೋಜೊಂದಿಜ್ಜಾಂಡು ಕರೆಕ್ಟ್ ಅದ ಆಂಡಲ ಯಾನ್ ಆಯ್ನತ್ ಮಲ್ತ ಎನ್ನ ಬೆಸ್ಟ್ ಕೊರ್ರ ಅಂದು ಮನಸ್ಸಿನ ರಂಗು ಮೂಡಿದೆ ಬಾಸಿಂಗದಲ್ಲಿ ಕನಸಿನ ಮುತ್ತು ತೂಗಿದೆ ಬನ್ನಿ ಕುಣಿಯೋಣ ಎಲ್ಲ ಸೇರಿ ನಲಿಯೋಣ ಶುಭ ಕೋರಿ ಉಲ್ಲಾಸದಲ್ಲಿ ಸೊ ಬೇಸಿಕಲಿ ಎಂದ ಗ್ರೂಪ್ ಇಜ್ಜಿ ಸೊ ಎಂಕಲ ಸ್ಟುಡಿಯೋಲ್ ಇಜ್ಜಿ ಸೊ ಎಂಕುಲು ಇಲ್ಲದ ಟೆರೆಸ್ಡ್ ಪ್ರಾಕ್ಟೀಸ್ ಮನ್ಪುನು ಗ್ರೂಪ್ ರೌಂಡ್ ಚೂರು ಎಂಕ್ಲಿಗೆ ಟೆನ್ಷನ್ ಅಂಡ್ ದಾದ ಮನ್ಪುನು ಎಂಚ ಒಲ್ತು ಗ್ರೂಪ್ ನಾಡು ಮುಂದು ಅಪ್ಪಗ ಏನೊಂಜಿ ಗುರ್ತದಾರ್ ಸಚಿನ್ ಕುಂಬ್ಳೆ ಪಂದು ಆರ್ನ ಗ್ರೂಪ್ ಡಾಸ್ಲಿಂಗ್ ಎಲೈಟ್ ಅತ್ತಾವರದ ಕುಲೆಂಕ್ಲೆ ಹೆಲ್ಪ್ ಮಂತಿರು ಸೊ ಅಕ್ಲ ಕ್ಲಾಸಿಗೆ ಹೋದ್ ನಮ್ಮ ಕೊರಿಯೋಗ್ರಫಿ ಸ್ಟಾರ್ಟ್ ಮಂತ ಬಟ್ ಅನ್ಫಾರ್ಚುನೇಟ್ಲಿ ಆನ್ ದ ಡ್ಯಾನ್ಸ್ ಡೇ ಕಾಂಡಾರಿಗೆ ಒಂಜಿ ಎಲರ್ಜಿ ಆದಾರ್ನ ರಡ್ಡ್ ಐಸ್ಲ ಸ್ವೆಲ್ ಆಂಡ್ ಸೊ ಹೆಂಗೆ ಹೆಂಗೆ ತೂದು ಮಸ್ತ್ ಶಾಕ್ ಆಂಡ್ ಹೆಂಗೆ ಇಜ್ಜಿ ಬಯ್ಯಾನಾಗ ಸರಿ ಆವು ನೆನ್ನೆ ಬಟ್ ಇಟ್ ಡಿಂಟ್ ಬಿಕಮ್ ಲೆಸ್ ಮಾತ್ರಲ್ಲ ಅವೆಲ್ಲ ಪತ್ತೊಂದು ಡ್ಯಾನ್ಸ್ ಮಂತದು ಎಂಕುಲು ಫಿನಾಲಿಗೆ ಸಿಲೆಕ್ಟ್ ಆಯ ಆ್ಯಂಡ್ ಹ್ಯಾಟ್ಸ್ ಆಫ್ ಪನೋಡರಿಗೆ ನಿಜ ಇನ್ಸ್ಪೈರಿಂಗ್ ಆಂಡ್ ಹೆಂಗೆ ಆದಿನಾರೆ ನಾ ಪರ್ಫಾರ್ಮೆನ್ಸ್ ಮನ್ಪುನ ತೂದು ಆ ಡ್ಯಾನ್ಸ್ಲ ಜಡ್ಜಸ್ ನಕ್ಲೆ ಮಸ್ತ್ ಇಷ್ಟ ಆಂಡ್ ಎಡ್ಡೆ ಕಾಮೆಂಟ್ಸ್ ಕೊರಿಯರ್ ಎಂಕ್ಲಿಗೆ मेहंदी लगा के रखना डोली सजा के रखना लेने तुझे ओ गोरी आएंगे तेरे सजना मेहंदी लगा के रखना डोली सजा के रखना ओए ओए शाबा ओए 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 overall performance is main strength choreography. I love the choreography. And group, dazzling group, fabulous. ನನ್ನ ಮೈಂಡ್ ದಾಲಜಿ ಎನ್ನ ಕಣ್ಣು ಪೋಂಡೆ ಪಂದು ಅಪ್ಪನ ಆತ ಇಂಕ ಕಣ್ಣು ಓಪನ್ ಮಲ್ಪರ ಹೊಂದಿಜ್ಜಾಂಡು ಫುಲ್ ನೈಟ್ ಇಂಜೆಕ್ಷನ್ ಇಮಿಡಿಯೇಟ್ಲಿ ಕೊರ್ಪಾಯಿನಿ ನನ್ನ ಹಸ್ಬೆಂಡ್ಗೆ ಥ್ಯಾಂಕ್ಫುಲ್ ಪನ್ಪೆ ದಾಯ್ ಪಂಡ ಆರು ಪಾಪ ಪ್ರೀವಿಯಸ್ ಡೇಲ ಅವ್ರಿಗೆ ನಿದ್ರೆ ಇಜ್ಜಾಂಡು ಮಲ್ಲತಿ ಪೋಡಿಜಿ ಅಪ್ಪಣ್ಣ ಇಂಕ ಕಂಟ್ರೋಲ್ ಮಾಡಿ ಬುಲ್ತೊಂದೆ ಇತ್ತು ಇಂಕ ಆಪುಜನ ಆವೊಂದಿಜ್ಜಿ ಡೆಫಿನೆಟ್ಲಿ ಈ ಎಮೋಷನ್ ಬಾಂಡ್ ಅಪ್ ಸ್ಟ್ರಾಂಗ್ ಆಂಡ್ ದಾಯಪಂಡ ಇರ್ನ ಇಂಚಿನ ಸಿಚುವೇಶನ್ಲ ಇರ್ನ ಹಸ್ಬೆಂಡ್ ಇರ್ನ ಟ್ಯಾಲೆಂಟಿಗೆ ಸಪೋರ್ಟ್ ಕಟ್ಪೇರ್ಪಂಡ ಹ್ಯಾಟ್ಸ್ ಆಫ್ ಟು ಹಿಮ್ ಆಲ್ಸೋ ಓಕೆ ಯಾನೇನೆ ಒಂದು ಪೋನ್ ಪರ್ಫಾರ್ಮೆನ್ಸ್ ಎನ್ನ ಇತ್ತು ಬೂರ್ವೆ ಅಂಚ ಇಲ್ಲ ನಮಸ್ತೆ ನನ್ನ ಪುದ ರೋಷನ್ ಬಂದು ನಾನು ಚೇತನ ಹಸ್ಬೆಂಡ್ 3 ಸೀಸನ್ ಟ್ರೈ ಮಾಡ್ತದಲ್ಲ ಪಂಡಗ ಅವ್ರಿಗೆ ಮನ್ಪಡ್ ಬಂದು ಅವು ಇಂಕೊಂಚೂರು ಬಟ್ ಆಯ್ಜಿ ಬಟ್ ನಾನು ಮುಲ್ಪೊಜ್ಜಾಂಡು ಔಟ್ ಆಫ್ ಟೇಷನ್ ಇತ್ತೆ ಬಕ್ಕ ಒಂಜಿ ಮೇಲೆ ಆರೊಂದು ಪ್ರೆಗ್ನೆಂಟ್ ಆದಿತ್ತೀರು ಸೊ ಬಂಗ ಆಯ್ತಂಡು ಸೊ 6 ಒಂಜಿ ಟ್ರೈ ಮಂತ ಆಡಿಷನ್ಡು ಸಿಲೆಕ್ಟ್ ಆಯ್ರು ಗೋಲ್ಡ್ ಮಜಾ ಬತ್ತಂಡು ಈಗ ಚರ್ಚ್ದಕ್ಕೆಲ್ಲ ಕಮೆಂಟ್ ಖುಷಿ ಆಣಿಕ್ ಪಾಸಿಟಿವ್ ನೆಗೆಟಿವ್ ಅಡ್ಲ ಒಪ್ಪುಂಡು ಬಟ್ ನೆಗೆಟಿವ್ ಕೊರ್ನ ತೆಗ್ಲಿ ಪಾಸಿಟಿವ್ ಎಡ್ಡೆ ಪ್ಲಸ್ ಆಪುಂಡು ದೆನ್ ಅಕ್ಕ ಕಮೆಂಟ್ ಹಂಚು ಕೊರ್ಪೇರು ದಯಪಂಡ ನೆಕ್ಸ್ಟ್ ಕೇಕ್ಲಿಗೆ ಇಂಪ್ರೂವ್ ಆವಡ ಬಂದು ಐದು ಪಕ್ಕ ಥರ್ಡ್ ರೌಂಡ್ ಬತ್ತ ಸೆಲೆಬ್ರೇಟ್ ರೌಂಡ್ ಇತ್ತು ಐಟ್ ಈಗಲಿಗೆ ವೆಡ್ಡಿಂಗ್ ಸೆಲೆಬ್ರೇಟ್ ಎಂಗೆ ಬಂತ ಐಟ್ಲ ಹಿಂಗೆ ಖುಷಿ ಆಂಡು ಹೆಂಗೆ ಹಿಂಗೆ ರೀ ಕೂಡ ಹಿಂಗೆ ಮದ್ದ ಇಲ್ಲ ನಾನು ಅಂಚ ಆ ಡ್ಯಾನ್ಸ್ ಎತ್ತುದು ಇವೊಂದು ಒಂಜಿ ಮಿಟ್ಕೊಂಡು ಅವ್ರಿಗೆ ಟೈಮ್ ಇಜ್ಜಾಂಡು ಐಟ್ ಒಂಜಿ ಪ್ರಾಬ್ಲಮ್ ಆದಿತ್ತು ಸ್ಕಿನ್ ಎಲ್ಲ ಜಾದು ಅವು ಲಾಸ್ಟ್ ಮೂಮೆಂಟ್ ಆಪುಣ ಹೆಂಗೆ ಗೊತ್ತಿಜ್ಜಾಂಡು ಅಂಚ ಆಯ್ನು ಲಾಸ್ಟ್ ಮೂಮೆಂಟ್ ಬಟ್ ಕಣ್ಣೆ ತೋಜಂದು ಇಜ್ಜಾಂಡು ಐಟ್ ಆನ್ಲೋಡ ಆರು ಭಂಗ ಅರಿಕೊಡು ಪಂಡ ಆರು ಭಂಗ ಬರ್ತೀನಿ ಐಕ್ ಗ್ರೇಟ್ ಅರಿಯ ಕೊಡ್ತೀನಿ ಫೈನಲ್ದು ಹೇಳ್ತೆ ಡಿಫ್ರೆಂಟ್ ಐದು ಒಂಜಿ ಕಾನ್ಸೆಪ್ಟ್ಲ ಎಂಕೊಂಜಿ ಅವ್ರು ವಿನ್ ಆವಡೆ ಬಂದುಂಡು ಒಂದು ಪಾರ್ಟಿಸಿಪೇಟ್ಗಳ ಆಲ್ ದಿ ಬೆಸ್ಟ್ ಬಂದು ಸೊ ಮೆರಿಗಳ ಆಲ್ ದಿ ಬೆಸ್ಟ್ ಬಂದಿಲ್ಲ ಅವ್ರು ವಿನ್ ಆವಡ
ಫಿನಾಲೆಗೆ ಎನ್ನ 100% ಕೊರೋಡ್ ಪಂದೆ ಮಸ್ತ್ ಹೋಪ್ಸ್ ಉಡುಲ್ಲ ಮಾತಾ ಇರಲ್ಲ ಅಂಚನೆ ಪ್ರಾಕ್ಟೀಸ್ಲ ಅಂಚನೆ ಕೊರೊಂದುಲ್ಲ ಹೆವಿ ವರ್ಕೌಟ್ ಮತ್ತೊಂದುಲ್ಲ ಐಕಲ್ಲ ಅಂಚನೆ ಇದೆ ಇಂಕ ಮಾತೆಕ್ಲ ಒಂದು ಫಸ್ಟ್ ಇರ್ದಿಲ್ಲ ಇಂಕ ಸಪೋರ್ಟಿವ್ ಆದ ಬೈದಿನ ಏನ ಕೊರಿಯೋಗ್ರಾಫರ್ ಜಾನ್ವಿ ಬೊಕ ಏನ ಹಸ್ಬೆಂಡ್ ರೋಷನ್ ಶೆಟ್ಟಿ ಆರ್ಲ ಡಾನ್ಸ್ ಕೊರಿಯೋಗ್ರಾಫರ್ ಸೊ ಆರ್ನ ಅಕ್ಕಲ್ ರಜನ ತೂಟು ಇಂಕ ಆಡಿಷನ್ ಯಾನ್ ಕೊರಿಯೆ ಅಂಚನೆ ಕಂಟಿನ್ಯೂಸ್ ಆದ ಏನ ಫ್ಯಾಮಿಲಿಲ ಸಪೋರ್ಟಿವ್ ಆದ ಉಲ್ಲೇರು ಫ್ರೆಂಡ್ ಸರ್ಕಲ್ ಪೂರ ಎಲ್ಲ ಸಪೋರ್ಟಿವ್ ಆದ ಉಲ್ಲೇರು ಇತ್ತೆ ಮುಟ್ಟಲ್ಲ ಅಂಚನೆ ಅಕ್ಕಲ್ನ ಆಶೀರ್ವಾದದ ಏನೈತೆ ಈತ ಮುಟ್ಟ ಫಿನಾಲೆ ಮುಟ್ಟ ಬೈದ ಅಂದು ಮಸ್ತ್ ಖುಷಿ ಆಂಡ್ ಅಂಚನೆ ಒಂದು ಏನ ಫಿನಾಲೆ ಇಲ್ಲ ಪರ್ಫಾರ್ಮೆನ್ಸ್ ಯಾನ ದುಂಬು ಎಂಚ ಕೊಡ್ತೆ ಅಂಚನೆ ಆಯ್ತ ಡಬಲ್ ಕೊರೋಡ ಅಂದು ಹೆಚ್ಚ ಆಸಕ್ತಿಡುಲ್ಲ ಆಲ್ ದ ಕಂಟೆಸ್ಟೆಂಟ್ಸಿಗ್ಲ ಆಲ್ ದ ಬೆಸ್ಟ್ ಪನ್ನೊಂದುಲ್ಲೆ ಅಂಚನೆ ಎನ್ನ ಪರ್ಫಾರ್ಮೆನ್ಸಿಗ್ಲ ಯಾನ ಅಂಚೆ 100% ಹೋಪ್ಸ್ ದಿತ್ತೆ ಸೊ ಹೋಪಿಂಗ್ ಫಾರ್ ಮೈ ಬೆಸ್ಟ್ అలాగే ಎಲ್ಲೇ ಪ್ರಾಯ ಹಿಡ್ದಿಂಚಲ್ಲ డాన్సర్ ಮಸ್ತ್ ಇಷ್ಟ ಇರ್ತಾನೆ ಎಂಕ್ డాన్స్ ಕಲ್ಪವನ್ನ ಇಂಟ್ರೆಸ್ಟ್ ಇರ್ತಾನೆ ಯಾನ್ ಕಲ್ಪ ಹೊಂದಿತ್ತೆ ಆ ಟೈಮಡೆ ಅರೆ ಪಕ್ಕ డాన్స్ ಕ್ಲಾಸ್ಗಳ ಪಾಡ್ದಿತ್ತು ಆ ಬೇಸ್ನಲ್ಲಿ ಅದು ಇಂಪ್ರೂವ್ಮೆಂಟ್ಸ್ ಮೈದಾಲ್ ಬಕ್ಕ ಜೋಕ್ಲೈನ್ ಹಿಡ್ದು ಬಕ್ಕ ಅಂತ ಒಂದು ಪೋಪಿನ ಪರ್ಪಿನ ಕಡಿಮೆ ಆಡು ಅಂತ ಆ್ಯಕ್ಟಿವ್ನೆಸ್ ಕಡಿಮೆ ಆಡು ಅಣ್ಣ ಮೊದಲ ಪ್ರೋಗ್ರಾಮ್ ಬಾರಿ ಶೋಕ್ ಮಂತನು ಹೆಂಗೆ ಬಾರಿ ಖುಷಿ ಅಣ್ಣ ಹಾಯ್ ಎನ್ನ ಬುದ್ಧಾರ್ ನವೀನ್ ಪಂತ್ ಚೇತನ ಬ್ರದರ್ ಎನ್ನ ಅಕ್ಕ ಈ ಸತಿದ್ದ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ಡ್ ಕಂಟೆಸ್ಟೆಂಟ್ ಅದು ಸ್ಪರ್ಧೆ ಮಂತೊಂದುಲ್ಲೇರು ಸೊ ಏನು ಎನ್ನ ಅಕ್ಕ ನಾನು ಎಲ್ಲೆಡ್ದು ಮಸ್ತ್ ಡ್ಯಾನ್ಸ್ ಮನ್ಪುನ ತೂದಿತ್ತೆ ಹೆಂಗೆ ನಿಲ್ಲದ ಕೈತಲ್ಲ ಅವಾರ್ಡ್ ಅಲ್ಲ ಸ್ಕೂಲ್ದ ಜರ್ನಿ ಅವಾರ್ಡ್ ಐಟ್ ಮತ್ತು ಡ್ಯಾನ್ಸ್ ಮಂತದ್ದು ಮಸ್ತ್ ಪ್ರೈಸ್ ಮತ್ತು ಕಾನೂನು ಇತ್ತಲ್ಲ ಸೊ ಎಲ್ಲೆಡ್ದೆ ಅಲ್ಲಿಗೆ ಒಂಜಿ ಡ್ಯಾನ್ಸ್ದ ಹಾಬಿ ಇತ್ತಂಡು ಮಸ್ತ್ ಕಡೆ ಸ್ಟೇಜ್ ಪ್ರೋಗ್ರಾಮ್ ಡ್ಯಾನ್ಸ್ ಮಂತದ್ದು ಮಸ್ತ್ ಪ್ರೈಸಸ್ ಮತ್ತು ಕಂದಲ್ಲ ಇಲ್ಲಾಗಲ ಈ ಸಲದ ಫೈನಲ್ಗೆ ಸೆಲೆಕ್ಟ್ ಆಗ್ತಾಳು ಅಂಚೆ ಫೈನಲ್ ಇಡ್ಲ ಅಲ್ಲಿ ವಿನ್ ಆದ ಬೌಲರ್ಗೆ ಒಂದು ಎಡ್ಡೆ ಪುದರ್ ಕನ್ನಡ ಬಂದೆಂಕುಲು ಹೆಂಗನ ಎಂಟೈರ್ ಟೀಮ್ದ ನೆದ್ದೆಂಕುಲು ಆಲ್ ದ ಬೆಸ್ಟ್ ಬಂದು ಸೂರಜ್ ಸರ್ ಪ್ರಮೋದ್ ಸರ್ ಅದ್ವಿತಿ ಮ್ಯಾಮ್ ನಿಖಲ್ ಒಂಜಿ ಕಾಮೆಂಟ್ಸ್ ಎಂಕ್ಲಿನ ಪುಷ್ ಮಂತೊಂದಿತ್ತನು ಕೂಡಲ ಬೆಸ್ಟ್ ಕೊರ್ರೆ ನಮ್ಮ ನಿಖುಲ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಇನ್ ಪಾಯಿಂಟ್ ಔಟ್ ಮತ್ತು ಪನೊಂದಿತ್ತಾರೆ ದ್ಯಾಟ್ಸ್ ಹೌ ವಿ ಹ್ಯಾವ್ ಇಂಪ್ರೂವ್ಡ್ ಪನೋಲಿ ಇಂಕ್ ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಫಾರ್ ಗ್ರ್ಯಾಂಡ್ ಫಿನಾಲೆ ಈ ಸತಿಲ ನಮ್ಮ ಒಂಜಿ ನೀಟ್ ಪರ್ಫಾರ್ಮೆನ್ಸ್ ಕೊರೊಡೊಂದು ಮಂಡೆಡ್ದಿದು ಪ್ರಾಕ್ಟೀಸ್ ಮಂತೊಂದುಲ್ಲ ಸೊ ಅಕ್ಕ ದಾಲ ಟೆನ್ಷನ್ ಇದೆ ಬಿಂದಾಸ್ ನಲ್ಪುಲೆ ಆಲ್ ದ ವೆರಿ ಬೆಸ್ಟ್ ಹಾಯ್ ನಾನು ನಯನಾ ರಾಜೇಶ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 6 ಇದು ಗ್ರ್ಯಾಂಡ್ ಫಿನಾಲೆ ತನಕ ಬಂದಿದ್ದೇನೆ ತುಂಬಾ ಖುಷಿ ಆಗ್ತಾ ಇದೆ ಮಮ್ಮಿಯರಿಗಾಗಿ ಇರುವ ಈ ಆಪರ್ಚುನಿಟಿ ತುಂಬಾ ಹೆಲ್ಪ್ಫುಲ್ ಆಗಿದೆ ಎಲ್ಲ ಲೇಡೀಸಿಗೂ ಸುಮ್ಮನೆ ಮನೇಲಿ ಕೂತ್ಕೊಂಡು ಅವರ ಟ್ಯಾಲೆಂಟನ್ನು ಹಾಗೆ ಬಿಡ್ತಾರೆ ಸೊ ಇದೊಂದು ನಮ್ಮ ಟಿ ವಿ ಇಂಥ ಒಂದು ಪ್ರೋಗ್ರಾಮನ್ನು ತಂದದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ ನನಗೆ ಮೊದಲಿಂದಲೂ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಅಂದರೆ ತುಂಬಾ ಇಂಟ್ರೆಸ್ಟ್ ಇತ್ತು ಸೀಸನ್ ನೋಡ್ತಾ ಇದ್ದೆ ಫಸ್ಟ್ ಸೆಕೆಂಡ್ ಥರ್ಡ್ ಎಲ್ಲ ಸೊ ಇದರಲ್ಲಿ ನನಗೆ ಇಂಟ್ರೆಸ್ಟ್ ತುಂಬಾ ಹೆಚ್ಚಾಯಿತು ನೋಡಿ ಸೊ ಅದಕ್ಕೋಸ್ಕರ ನನ್ನ ಫ್ರೆಂಡ್ ಒಬ್ಬರು ನನಗೆ ರೆಫರ್ ಮಾಡಿದರು ಈ ಥರ ಒಂದು ಸ್ಟೇಟಸ್ ಬಂದಿದೆ ನೋಡಿ ನೀವು ಕೂಡ ಹೋಗಿ ಅಂತ ಹೇಳಿ ಸೊ ನಾನು ಕೂಡ ಆಡಿಷನ್ಗೆ ಬಂದೆ ಸೆಲೆಕ್ಟ್ ಆದೆ ತುಂಬಾ ಖುಷಿ ಆಯಿತು ಪ್ರಣವಾಲಯ ಪರಿಪಾಲಯ ಪರಮೇಶಿ ಕಮಲಾಲಯ ಶ್ರೀದೇವಿ ಕುರಿಪಿಂಚವೇ ಕರುಣಾಂಬುರಾಸಿ ಧೀಂ ತಾರಾ ಧೀಂ ಧೀಂ ತಾರಾ ಜತುಲತೋ ಯಾನ್ ದೀಕ್ಷಾ ಗರುಡಿ ಬಂದು ಶ್ರೀ ಗರುಡಿ ಡ್ಯಾನ್ಸ್ ಕ್ಲಾಸ್ ಇರ್ದು ಎನ್ನ ಕಂಟೆಸ್ಟೆಂಟ್ ನಯನಾ ರಾಜೇಶ್ ಬಂದು ಆರ್ ಫಸ್ಟ್ ಆಡಿಷನ್ ಕೊಡ್ದು ಸೆಲೆಕ್ಟ್ ಆಗಿ ಬೊಕ್ಕ ಕ್ಲಾಸ್ ನಾ ಒಂಜಿ ಫ್ರೆಂಡ್ನ ಥ್ರೂ ಎಂಕ್ಲ ಇಡೆ ಕ್ಲಾಸ್ ಬತ್ಕೇಂಡೇರು ಕೊರಿಯೋಗ್ರಫಿ ಮಲ್ಪೊರ ದಾದ ಇಂಚಿನಂದು ಫಸ್ಟ್ ತೂದು ಮಾತಾ ಡಿಸ್ಕಸ್ ಮಲ್ತದು ಎನ್ನ ಒಂದು ಅಣ್ಣಡೆಲ್ಲ ಮಾತಾಡಲ್ಲ ಡಿಸ್ಕಸ್ ಮಲ್ತದು ಬೊಕ್ಕ ಕೊರಿಯೋಗ್ರಫಿ ಸ್ಟಾರ್ಟ್ ಮಲ್ತ
ಫಸ್ಟ್ ರೌಂಡ್ ಗಾಡು ಬೊಕ್ಕ ಕೊರಿಯೋಗ್ರಾಫರ್ನೊಟ್ಟಿಗೆ ಗ್ರೂಪ್ ಆವಡು ಮಸ್ತ್ ಸ್ಟ್ರಗಲ್ ಮಲ್ದೇರು ಮಾತ ಇತ್ತಿನ ಬತ್ತಿನ ಭರತನಾಟ್ಯದ ಅವಡು ಎಂಕುಲು ಫಸ್ಟ್ ದೆತ್ತೊನ್ನಿ ಫಾರ್ಮ್ ಪ್ಯೂರು ಕ್ಲಾಸಿಕಲ್ ದೆತ್ತೊಂಡ ಐಟ್ ಮುದ್ರಾಸ್ ಕಲ್ಪೆರ ಅವಡು ಏನೊಡ್ತಿ ಫ್ರೆಂಡ್ಲ ಮುಲ್ತಾಗ ಕ್ಲಾಸ್ದಲ್ಲ ಅಲ್ಲ ಹೆಲ್ಪ್ ಮಲ್ತಲ್ಲ ಮಸ್ತ್ ಮಸ್ತ್ ಸ್ಟ್ರಗಲ್ ಮಲ್ತೇರು ಮಸ್ತ್ ದಿನೋಲ ಡೈಲಿ ಬತ್ತದು ನೈಟ್ ಮಸ್ತ್ ಲೇಟ್ಲ ಹೊಂದಿತ್ತಿನಾರು ಇಲ್ಲ ಪೋನಾಗ ನೆಕ್ಕೆ ಕೊರೊಂದಿತ್ತೇರು ಟೈಮ್ ಮಾತ ಈ ಎಡ್ಡೆ ಸ್ಟೂಡೆಂಟ್ ತಿಕ್ದೇರು ಎಂಕ್ಲೆಗ್ಲ ಕಲ್ಪೆರ ಖುಷಿ ಆಪುಂಡು ಪನ ಬರ್ತೇನೆ ಅಂತ ಅಂದ್ಕೊಂಡಿರಲಿಲ್ಲ. ಈಗ ಫಿನಾಲೆಯಲ್ಲಿದ್ದೇನೆ. ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಟಿವಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತಾನೆ ಇಂಥ ಒಂದು ಕಾನ್ಸೆಪ್ಟನ್ನು ಕೊಟ್ಟೋದಕ್ಕೆ. ಮತ್ತು ಹೇಳಬೇಕಂದ್ರೆ ನನಗೆ ಡ್ಯಾನ್ಸಿಂಗಲ್ಲಿ ತುಂಬಾ ಇಂಟ್ರೆಸ್ಟ್ ಮೊದಲಿಂದನೂ. ಸ್ಕೂಲ್ ಡೇಸ್ ಇರುವಾಗ ಡ್ಯಾನ್ಸ್ ಮಾಡ್ತಾ ಇದ್ದೆ ತುಂಬಾ. ಹಾಗೆ ಈ ಒಂದು ಆಪರ್ಚುನಿಟಿ ನನಗೆ ಸಿಕ್ಕಿದ್ದು ತುಂಬಾ ಖುಷಿಯಾಗಿದೆ. ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 6 ಗ್ರ್ಯಾಂಡ್ ಫೈನಲ್ಗೆ ಎನ್ನ ಮಿಸ್ಸಸ್ ನಯನ ಅವರು ಫೈನಲ್ಗೆ ಎಂಟ್ರಿ ಆತೇರು. ಆರು ಈ ಹಿಂದೆಟ್ಟು ಯಶಸ್ವಿಯಾದ ಬರೋಣ ಆರೆಗೆ ಕಾಂಗ್ರೆಸ್ ಅಂದು ಪನೊಂದುಲ್ಲೆ ಆರೆಗೆ ದುಂಬೆ ಆರೆಗೆ ಡ್ಯಾನ್ಸ್ ಬಂದು ಭಾರಿ ಇಂಟ್ರೆಸ್ಟ್ ಇತ್ತು. ಆನಲ್ ಆರೆಗೆ ಪಿರಲ ಆ ಹಿಂದೆಟ್ಟು ಗ್ರ್ಯಾಂಡ್ ಫೈನಲ್ ಎಂಟ್ರಿ ಆತೇರು. ಆ ಹಿಂದೆಟ್ಟು ಗ್ರ್ಯಾಂಡ್ ಫೈನಲ್ ಆರು ಯಶಸ್ವಿಯಾದ ಬರೋಣ ಅಂದು ಆರೆಗೆ ಹಾರೈಸ್ತಿದ್ದೇನೆ. ನಮಸ್ತೆ, ನಾನು ಪೃಥ್ವಿರಾಜ್, ನಯನ್ ಅವರ ಅಣ್ಣ. ಫೈನಲಿಗೆ ಆಯ್ಕೆಯಾದದಕ್ಕೆ ಅವಳಿಗೆ ಕಂಗ್ರ್ಯಾಚುಲೇಷನ್ ಹೇಳ್ತಾ ಇದ್ದೇನೆ. ಸೊ ಫೈನಲಲ್ಲಿ ಅವಳು ವಿನ್ ಆಗಿ ಬರಬೇಕಂತ ಅವಳಿಗೆ ಹಾರೈಸ್ತೇನೆ. ಆಲ್ ದ ವೆರಿ ಬೆಸ್ಟ್ ನಯನ. ಫ್ಯಾಮಿಲಿ ಸಪೋರ್ಟ್ ಅಂದರೆ ನನಗೆ ತುಂಬಾ ಸಪೋರ್ಟ್ ಇದೆ ಫ್ಯಾಮಿಲಿದು. ಯಾಕಂದರೆ ನಾನು ಇಲ್ಲಿ ಮಗುವನ್ನು ಬಿಟ್ಟು ನಾನು ಆಫೀಸಿಗೂ ವರ್ಕಿಗೂ ಹೋಗಬೇಕು, ಅಲ್ಲಿಂದ ಡ್ಯಾನ್ಸ್ ಕ್ಲಾಸಿಗೆ ಹೋಗಿ ನಾನು ಇಲ್ಲಿ ಬರುವಾಗ ತುಂಬಾ ಲೇಟ್ ಆಗ್ತಾ ಇತ್ತು. ಸೊ ಮಗುವನ್ನು ಕೂಡ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಫ್ಯಾಮಿಲಿ. ನನ್ನ ತಂದೆ, ತಾಯಿ, ಅತ್ತೆ, ಮಾವ, ನನ್ನ ಹಸ್ಬೆಂಡ್, ಅತ್ತಿಗೆ ಫುಲ್ ಫ್ಯಾಮಿಲಿ ಸಪೋರ್ಟ್ ಇದೆ ನನಗೆ. ಕಸಿನ್ಸ್ ಇದು ತುಂಬಾ ಸಪೋರ್ಟ್ ಇದೆ. ನನ್ನ ಬ್ರದರ್ ಮತ್ತು ನನ್ನ ಫ್ರೆಂಡ್ಸ್, ನನ್ನ ಕಲೀಗ್ಸ್ ಮತ್ತು ನಮ್ಮ ಆಫೀಸ್ ಬ್ರೈಟ್, ನನ್ನ HR ಟೀಮು ಫುಲ್ ಬ್ರೈಟ್ ಹೆಲ್ತ್ ಕೇರ್, ಬ್ರೈಟ್ ಗ್ಲೋಬ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೇನೆ. ನನಗೆ ತುಂಬಾ ಆಫೀಸಿಂದ ಸಪೋರ್ಟ್ ಕೂಡ ಸಿಕ್ಕಿದೆ. ನಮ್ಮ ಬಾಸ್ MD ಮೋಹನ್ ರಾಜ್ ಅವರು ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಈ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ಗೆ ಬರಲಿಕ್ಕೆ. ಮಧುಶಾಲದ ಸೇಲೆ ಸರಸ ಮಧು ಮಂಜದ ಮೋಕೆ ಬರಸ ಮಲ್ಲಿಗೆ ಕಾತುಂಡು ನಮ್ಮ ರಸ ನಿಮಿಷ ಮಧುಶಾಲದ ಸೇಲೆ ಸರಸ ಮಧು ಮಂಜದ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 6 ಗ್ರ್ಯಾಂಡ್ ಫಿನಾಲೆಗೆ ಬೈದೇರು ಮಸ್ತ್ ಖುಷಿ ಆವೊಂದುಂಡು. ಪ್ರಾಕ್ಟೀಸ್ಲ ಅಂಚೆನೆ ಮಂತೊಂದುಲ್ಲ ಮಸ್ತ್ ಮಸ್ತ್ ಹಾರ್ಡ್ ಪಾಡೊಂದುಲ್ಲ ಆರಾವಡ್ ನಮ್ಮ ಟೀಮ್ ಆಡು ಮಾತೆರ್ಲ ಹೆಲ್ಪ್ ಮಲ್ತೊಂದುಲ್ಲೇರು. Sun Premium Refined Sunflower Oil Dance for Me Dance Season 6. The winner goes to 3, 2, 1 and the winner is Nayana Rajesh. ನಮ್ಮ ಮಾತನ ಟೀಮ್ ಆವಡು ಎನ್ನ ಕಡೆ ಇರ್ದು ಆಲ್ ದ ಬೆಸ್ಟ್ ಅರೆಗೆ ಮಲ್ತೊಂದುಲ್ಲೇರು ಮಸ್ತ್ ಹಾರ್ಡ್ ವರ್ಕ್ ಮಲ್ತೊಂದುಲ್ಲೇರು. ವಿನ್ನ ಪುನಃ ಬೊಕ್ಕದ ಬಟ್ ಹಾರ್ಡ್ ವರ್ಕ್ ಮೇನ್ ಸ್ಯಾರಿ ಮಲ್ಪೊಡು ಅರೆಗೆ ಆಲ್ ದ ಬೆಸ್ಟ್ ಬಂತು. ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ 6 ಗ್ರ್ಯಾಂಡ್ 6 ಇದಕ್ಕೆ ಹಾಂ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ 6th ಗ್ರ್ಯಾಂಡ್ ನಿಲ್ಲಲ್ ನೋಡಿ ಕಟಾದೊಂಡು ಓ ஹாய் நான் சுஷ்மா பந்து நான் ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ದ ಒನ್ ಆಫ್ ದ ಫೈನಲಿಸ್ಟ್ ಬಂದು ಹಿಂಗೆ ಪಂಡ್ರೆ ಮಸ್ತ್ ಪ್ರೌಡ್ ಫೀಲ್ ಆವೊಂದುಂಡು.
ಸೊ ಡ್ಯಾನ್ಸ್ ಜರ್ನಿ ಪಂಡ ಯಾನು ಎಲ್ಲಿರ್ದಿಂಚಲ ಡ್ಯಾನ್ಸ್ ಮಂತೊಂದಿತ್ತೆ ಇಂಕ ಅಮ್ಮನ ಎರೊಂದಿತ್ತೆರು ಒಂಜಿ ಕಾಲೇಜ್ ಡೇ ಸ್ಕೂಲ್ ಡೇ ಅನ್ನಲು ಕುಲ್ದುತ್ತುಜಿ ಪ್ರತಿ ಒಂಜಿ ಸ್ಕೂಲ್ ಡೇ ಅವ್ರ ಕಾಲೇಜ್ ಡೇಗೆ 3 ಡ್ಯಾನ್ಸ್ ಮಂತೊಂದಿತ್ತೆ ಸೊ ಅಪ್ಪಗ ಸ್ಟಾರ್ಟ್ ಆಯ್ನ ಜರ್ನಿ ಇತ್ತೆ ಮುಟ್ಟ ಅಂಚನೆ ಕಂಟಿನ್ಯೂ ಆತಂಡು ಸೊ ಯಾನು ಇಂಕಲು 2 years ಗಲ್ಫ್ ಇತ್ತ ಸೊ ಇಡೆ ಬಂದಾಗ ಇಂಕ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಆಡಿಷನ್ ಉಂಡು ಅಂದಾಂಡ್ ದಾಪಣೆ ಯಾನು ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಫಸ್ಟ್ ಸೀಸನ್ ಹಿಡ್ದಿಂಚ ತಗೊಂಡಿತ್ತೆ ಸೊ ಏಪಾಂಡಲ ಒಂಜಿ ಈ ವೇದಿಕೆಗೆ ಪೋಡು ಪಂದೇನ ಒಂಜಿ ಡ್ರೀಮ್ ಇತ್ತನು ಸೊ ಬಟ್ ಕಾರಣಾಂತರದಿಂದ ಆತಿಜಿ ದಾದಂಡೆಲ್ಲ ಒಂಜಿ ಅಡ್ಡ ಬರೋದಿತ್ತನು ಬಟ್ ಈ ಸೀಸನ್ಗೆ ಪಾರ್ಟಿಸಿಪೇಟ್ ಮಾಡ್ಕೊಡೊಂದು ಎನ್ಕ ಯಾನು ಚಾನ್ಸ್ ತಿಕ್ಕಂಡು ಪನೋಡು ದಾಪಂಡ ಬತ್ತಿಲಕ್ಕನೆ ಇಂಕ್ ಗಲ್ಫ್ರದ್ದು ಬತ್ತಿಲಕ್ಕನೆ ಇಂಕ್ ವಾಟ್ಸಪ್ ಮೆಸೇಜ್ ಬರ್ತಿತ್ತಂಡು ಆಡಿಷನ್ ಆ ಒಂದು ಸೊ ಯಾನು ಫಸ್ಟ್ ಏನ ಮಮ್ಮಿಡೆ ಕೇಂಡೆ ಈ ಕಾರ್ ಪಂಡೀರು ಚಾನ್ಸ್ ಬಿಡೋಚಿ ಟ್ರೈ ಮನ್ಪುಲ ಅಂದ ಸೊ ಅಂಚೆ ನನ್ನ ಹಸ್ಬೆಂಡ್ಲ ಮಸ್ತ್ ಸಪೋರ್ಟ್ ಮಾಡ್ತೀರು ಅಂಚೆ ನಾನು ಪಾರ್ಟಿಸಿಪೇಟ್ ಮಾಡ್ತೆ ಆಡಿಷನ್ ರೌಂಡ್ ಕ್ಲಿಯರ್ ಆ್ಯಂಡ್ ಅಪ್ಪಗೊಂಜಿ ಕಾನ್ಫಿಡೆಂಟ್ ಬರ್ತೇನೆ ಓಕೆ ಚಲೋ ನೆಕ್ಸ್ಟ್ ನಮ್ಮ ಟ್ರೈ ಮನ್ಪುಗ ಪಂದ ಅಪ್ಪಗೆ ಯಾರೊಂಜಿ ಕೊರಿಯೋಗ್ರಾಫರ್ನ ಪತ್ತಿಯ ಶ್ವೇತಾ ಪಂದಾರ್ TMD ಅದಾರ ಅರ್ಲ ಮಸ್ತ್ ಸಪೋರ್ಟ್ ಮಾಡ್ತೀವಿ है शक्ल से अकल का मारा है रे तू हाँ चल गई मेरी बातों से तू चल गई हाँ खल गई तुझे खल गई मेरी बेपरवाही खल गई ओ दरवा तू किस खेत की मूली है जरा पता टीवी पे ब्रेकिंग न्यूज हर मेरा घाघरा है बगदाद से लेके दिल्ली आगरा என்ன புதர் ಶ್ವೇತಾ ಪಂದ್ ಯಾನು ಟೀಮ್ ಆಂಗ್ಲೋ ಡ್ಯಾನ್ಸ್ ಅಕಾಡೆಮಿದ ಕೊರಿಯೋಗ್ರಾಫರ್ ಸುಷ್ಮಾ ಆ್ಯಕ್ಚುಲಿ ಎಂಕಲ್ನ ಕ್ಲಾಸ್ ಇಡು ದುಂಬು ಸ್ಟೂಡೆಂಟ್ ಜುಂಬಾಗ ಬರೋಂದಿತ್ತೇರು ಬಾಲಿವುಡ್ ಕ್ಲಾಸಿಗೆ ಬರೋಂದಿತ್ತೇರು ಬುಕ್ಕಾರು ಹಸ್ಬೆಂಡ್ ಒಟ್ಟಿಗೂ ಆ್ಯಕ್ಚುಲಿ ದುಬೈಗಿಂದ ಶಿಫ್ಟ್ ಆಗಿ ಬತ್ತಿತ್ತು ಜರ್ ಬುಕ್ಕ ರೀಸೆಂಟ್ ಅದು ಸಡನ್ಲಿ ಬರ್ತದು ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 6ಗೆ ಬರೋಂದುಂಡು ಇಂಕ್ ಪಾರ್ಟಿಸಿಪೇಟ್ ಮಲ್ಪೋಡು ಐಕ್ ಒಂಜಿ ಆಡಿಷನ್ಗೆ ಕಲ್ಪಲೆ ಅಂತ ಪಂಡೇರು ಅಂಚ ಅರ್ನ ಜರ್ನಿ ವಾಪಸ್ ಎಂಕಲ್ನೊಟ್ಟಿಗೆ ಸ್ಟಾರ್ಟ್ ಆಂಡ್ నేను ఉషా ఉమేష్ శెట్టి సుష్మా ఇని ನಮ್ಮ ಫೈನಲಿಸ್ಟ್ ಆದ ಸೆಲೆಕ್ಟ್ ಆಯ್ನ ಸುಷ್ಮಾ ನನ್ನ ಫ್ರೆಂಡ್ ನೇಬರ್ ನಮ್ಮ ಕೋಡಿಕಳ್ಳಿ ಕೆಲವು ಇತ್ನೆಟ ಕೆಲವು ಪ್ರತಿಭೆಲು ಕೆಲವು ಫೀಲ್ಡ್ ನಮ್ಮ ಪ್ರತಿಭೆಲೆ ಎಂತ ಫೈನಾನ್ಸಿಂದ ಪ್ರತಿಭಾನ್ವಿತರು ಉಲ್ಲೆರ ಆಂಡ ಇನಿ ಡಾನ್ಸ್ ಮಮ್ಮಿ ಡಾನ್ಸ್ ಕಾಂಪಿಟೇಷನ್ ಫಸ್ಟ್ ಟೈಮ್ ಫೈನಲಿಸ್ಟ್ ಆದ ಸೆಲೆಕ್ಟ್ ಆಯ್ನ ಅರ್ ಎಲ್ಲಿರ್ದಿಂಚೆ ಅರ್ನ ಡಾನ್ಸ್ ಒಂಜಿ ಪ್ಯಾಷನ್ ಆದಿತ್ತಂಡು ಕಾಲೇಜ್ ಟೈಮ್ ಆವಡು ನಮ್ಮ ಮುಲ್ಪದ ಫಂಕ್ಷನ್ಲೆ ಆವಡು ಲಯನ್ಸ್ ಕ್ಲಬ್ ಇಂಚಿನ ಫಂಕ್ಷನ್ಲೆ ಆವಡು ಅರ್ನ ಟ್ಯಾಲೆಂಟ್ ಇದೆ ಗೊತ್ತೂತ ಅಣ್ಣ ಇಡೀ ಇನಿ ಕುಡ್ಲತ್ತಂದ್ರೆ ಥ್ರೂ ಔಟ್ ವರ್ಲ್ಡ್ ಅರ್ನ ಪ್ರತಿಭೆನು ತೂಪಿನಂಚಿಂದ ಅವಕಾಶ ನಮಗೆ ಇನಿ ತಿಕ್ಕಿದಂಡು ಹಾಯ್ ಆ್ಯನ್ ದಿನೇಶ್ ಕೋಡಿಕಲ್ ಇನಿ ನಮ್ಮ TV ಮಮ್ಮಿ ಡ್ಯಾನ್ಸ್ ವೀಕ್ಷಕರಿಗೆ ಪೂರೈರೆಗ್ಲ ಯಾನ್ ಅಭಿನಂದನೆ ಮಲ್ತೊಂದು ಎಂಕಲ್ನ ನೇಬರ್ ಎಂಕಲ್ನ ಸಹೋದರಿ ಆಯ್ನ ಸುಷ್ಮಾ ಮೇರು ಮಮ್ಮಿ ಡ್ಯಾನ್ಸ್ 40 ಜನ ಫೈನಲಿಸ್ಟಡ್ ಕಾಂಪಿಟೇಟರ್ಸ್ಡ್ ಇನಿ ಒಂಜಿ ಫೈನಲಿಸ್ಟ್ ಆದ ಬೈದೇರು 7 ಜನಟ್ ಎಂಕಲ್ನ ಆಶೆ ಎಂಕಲ್ನ ಊರ್ದ ಬಾಲ್ಯಾರು ಅರ್ನ ಇತ್ತೆ ಬಾಲೆ ಎತ್ತಿ ಎಲ್ಲಿ ಉಂಡು ಅರ್ನೊಟ್ಟಿಗೆ ಆ ಬಾಲೆನ ಪ್ರಯಾಣಿಸಲು ಎಂಕಲ್ ತೂವೊಂದುಲ್ಲಾರೇನು ಸ್ಕೂಲ್ ಡ್ಯಾನ್ಸ್ ಆವಡು ಕಾಲೇಜ್ ಡ್ಯಾನ್ಸ್ ಆವಡು ಕೆಲವು ಫಂಕ್ಷನ್ಲೆಡ್ ಆವಡು ಪರ್ಸೆಂಟ್ ಮಲ್ತೊಂತೇರು ಎಡ್ಡೆ ಅಚೀವ್ಮೆಂಟ್ ಇತ್ತಿನಾರ್ಡ ಕೊಂಚ ಎಡ್ಡೆ ಫ್ಯಾಷನ್ ಅರ್ನ ಲೈಫುಡು ಈ ಕಾಂಪಿಟೇಷನ್ ಕಾನ್ಫಿಡೆಂಟ್ ಅದು ಫಸ್ಟ್ ಪ್ಲೇಸ್ ಬರೋಡು ಎಂಕ್ಲ ಊರುಗು ಪುದರ್ ಕನೋಡು ಎಂಕ್ಲ ಅವೇ ಆಸೆ ಅರ್ನ ಫ್ಯೂಚರ್ ಎಡ್ಡೆ ಅವಡು ಪಂದು ಎಂಕ್ಲು ಈ ಟೈಮ್ಡು ಅರೆಗ್ ಪ್ರೋತ್ಸಾಹ ಮಲ್ತೊಂದುಲ್ಲ ಢೋಲಾರೆ ಢೋಲಾರೆ ಢಂ ಕೋಲಾಟಲಾಡೆ ಕ್ಷಣಂ ಢೋಲಾರೆ ಢೋಲಾರೆ ಢಂ ಇಲ್ಲಂತ ಬೃಂದಾವನಂ ಯಾನು ಸುಷ್ಮಾನಮ್ಮ ಮೇರೆ ಸುಷ್ಮಾನ ಪಪ್ಪ ಸುಷ್ಮಾನ ಡ್ಯಾನ್ಸ್ ಪಂಡ ಅಲ್ಲಿಗೆ ಎಲ್ಲಿದಿಂಚಿ ಭಾರಿ ಇಂಟ್ರೆಸ್ಟ್ ಡ್ಯಾನ್ಸ್ ಪಂಡ ಭಾರಿ ಅಲ್ಲಿಗೆ ಅಲ್ಲಿನ ಎಲ್ಲಿಯ ಪ್ರೈಮರಿ ಡುಪ್ಪನಾಗ ಟೀಚರ್ ಬಂತೀರಿ ಅಲ್ಲಿಗೆ ಮಲ್ಲ ಡ್ಯಾನ್ಸರ್ ಅಪ್ಪಲ್ಲ ಅಲ್ಲಿಗೆ ನೀಕು ಡ್ಯಾನ್ಸ್ ಕ್ಲಾಸ್ ಪಾಡ್ಲೆ ಒಂದು ಆಂಡ ಎಂಕ್ಲಿಗೆ ಅಪ್ಪಗ ಐಡಿಯಾ ಅಜ್ಜಿ ಜೋಕಲು ಕಲ್ಪಾಡು ಬಂದು ಶಾಲೆ ಬರ್ದೀನಿ ಬಕ ಎಂಕ್ಲೆ ಆತ ಇಲ್ಲಲ್ಲ ಒಂದು ವ್ಯವಸ್ಥೆ ಎಲ್ಲ ಇತ್ತಿಜ್ಜಿ ಬಕ ಅಂಚೆನೆ ಅಲ್ಲಿ ಒಂಚ ಫಂಕ್ಷನ್ ಅನ್ನಗ ಒಂಜಿ ಪ್ರಾಕ್ಟೀಸ್ ಮಲ್ತದೆ ಡ್ಯಾನ್ಸ್ ಮಲ್ತಂತೀನಿ ಇಂಚ ಅಲ್ಲಿಗೆ ಬೇತೆದ ಅಲ್ಲ ತರಬೇತಿ ಕೊಡ್ತಿಜ್ಜಿ ಅಲ್ಲಿ ಮಸ್ತ್ ಚಾಲೆಂಜ್ ಆದಿದ್ದು ತೊನ್ನ ಡ್ಯಾನ್ಸ್ ಅಲ್ಲಿಗೆ ಇಂಚ ಮಲ್ಪೆರ ಸಾಧ್ಯ ಇದ್ದಿರಲ್ಲ ಸ್ಟೇಜಿಗೆ ಬೋದು ಯಾನು ಒಂಜಿ ಇನ್ನಾದ ಬರಡು ಬಂದು ಮಸ್ತ್ ಅಲ್ಲಿ ಆಸೆಡು ಡ್ಯಾನ್ಸ್ ಮಲ್ತೊಂದಿತ್ತಲ್ಲ ಅಜ್ಜ ಮೊನ್ನ ಒಂದು ಬಚ್ಚಿಂಡಲ್ಲ ತೊಜಪ ಒಂದೆ ಮೊನ್ನ ಮಾತೆರೆಗ್ಲ ಒಂಜಿ ಎಡ್ಡೆ ಖುಷಿ ಕೊರಡು ಬಂದು ಅಲ್ಲಿಗೆ ಒಂಜಿ ಭಾರಿ ಆಸೆ ಅಲ್ಲಿ ಎಕ್ಸ್ಪ್ರೆಷನ್ ಬರೋ ಎಡ್ಡೆ ಕೊರೊಂದಿತ್ತಲ್ಲ ಎಂಕ್ಲೆ ಖುಷಿ
ಅಂಚ ಜಡ್ಜಿನಕ್ಲ ಪನೊಂತೀರು ಅಲ್ನ ಎಕ್ಸ್ಪ್ರೆಷನ್ ಹೇಪಲ್ಲ ಪನೊತ್ತೀರು ಎಕ್ಸ್ಪ್ರೆಷನಲ್ಲಿ ಪುಗಾರ್ ಹೊಂದಿತ್ತೀರು ಸೂಪರ್ ಬಂದು ಅಂಚ ಅಂಚ ಅಲ್ಲೇ ಗೆಡ್ಡೆ ಅವಡು. ಸೊ ನೆಕ್ಸ್ಟ್ ಕ್ಯಾರೆಕ್ಟರ್ ರೌಂಡ್ ಇತ್ತು ಐಟಿಂಕುಲು ಅರುಂಧತಿನ ಒಂದು ಉದಿತ್ತು ಒಂಜಿ ಥೀಮ್. ಸೊ ಅವು ಒಂಜಿ ಎಡ್ಡಾದು ಜಡ್ಜಸ್ನಕ್ಲೆಲ್ಲ ಮಸ್ತ್ ಖುಷಿ ಆಂಡ್ ಸೊ ಐಟಿಂಗ್ ಗೋಲ್ಡನ್ ಬಜಾರ್ ತಿಕ್ಕಂಡು. ಸೊ ಅಂಚನೆ ಐಟ್ ಸೆಲೆಕ್ಟ್ ಆದು ಸೆಕೆಂಡ್ ರೌಂಡ್ ಪೋಯ. ಸೆಕೆಂಡ್ ರೌಂಡ್ ಇಂಕ್ಲಿಗೆ ಕೊರಿಯೋಗ್ರಾಫರ್ ವಿತ್ ಪ್ರಾಪ್ಸ್ ರೌಂಡ್ ಇತ್ತನ. ಸೊ ಐಟ್ ಇಂಕುಲು ಒಂಜಿ ಮಾಪ್ ಸ್ಟಿಕ್ಕನ್ನು ಒಂದು ಯೂಸ್ ಮಂತದ್ದು ಒಂಜಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಂತ ಐಟ್ ಚೂರು ಪ್ರಾಪ್ ಯೂಸೇಜ್ ಇಂಕ್ಲಿಗೆ ಚೂರು ಮಿಸ್ಟೇಕ್ ಆಂಡ್ ಬಟ್ ಜಡ್ಜಸ್ನಾಗ್ಲ ಎಡ್ಡೆ ಕಮೆಂಟ್ಸ್ ಬತ್ತನ ಈವನ್ ನೆಗೆಟಿವ್ ಕಮೆಂಟ್ಸ್ಲ ಬತ್ತನ ಪ್ರಾಪ್ ಯೂಸೇಜ್ ಸರಿ ಆತು ಮಸ್ತ್ ಎಡ್ಡೆ ಆತು ಅಂತ ಬಂದು ಅಂಚನೆ ಇಂಕ್ಲೆ ಒಂಜಿ ಕಾನ್ಫಿಡೆಂಟ್ ಬತ್ತ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಎಡ್ಡೆ ಮನ್ಪೋಡು ಬಂದು. ಸೊ ನೆಕ್ಸ್ಟ್ ರೌಂಡ್ ಇಂಕಲ್ಲ ಸೆಮಿ ಒಂದು ಗ್ರೂಪ್ ಡ್ಯಾನ್ಸ್ ಇತ್ತು ಐಟ್ ಇಂಕುಲು ಒಂಜಿ ಕೃಷ್ಣ ಯಶೋಧನ ಒಂಜಿ ಥೀಮ್ ದಿತ್ತನಿಯ ಅವಳು ಮಸ್ತ್ ಎಡ್ಡೆ ಆದಿತ್ತು ಪರ್ಫಾರ್ಮೆನ್ಸ್ ಅವು ಗ್ರೂಪ್ ಡ್ಯಾನ್ಸ್ ಆದಿತ್ತು. तैयार की खींच खींच के निशाने हूँ मैं मारती खुद ज्यादा तो उम्मीद मत रख सोने ज्यादा तो उम्मीद मत रख सोने तेरा लेवल नहीं मेरे यार वर्गा दंडिया नु सूली उते टंगी रख दंडिया नु सूली उते टंगी रख दंडिया नु सूली उते टंगी ಆಡಿಷನ್ ರೌಂಡ್ ಆಂಡ್ ಸೆಲೆಕ್ಟ್ ಆಯ್ರು ನನ್ನ ನೆಕ್ಸ್ಟ್ ರೌಂಡ್ ಮಲ್ಪೊಡು ಪಂಡೆ ಬಟ್ ಅರೆಗೆ ಅಪ್ಪಗ ಮಸ್ತ್ ಮಲ್ಪೆರೆ ಆವೊಂದಿತ್ತು ಚಿತ್ತ ಪಂಡ ಆಫ್ಟರ್ ಲಾಂಗ್ ಸಡನ್ಲಿ ಬತ್ತದು ಡ್ಯಾನ್ಸ್ ಮಲ್ಪೆರೆ ಅರೆಗ್ಲ ಒಂಚೂರು ಹೆವಿ ಆಂಡ್ ಪ್ರಾಕ್ಟೀಸ್ಲ ತಿಕ್ಕೊಂದಿತ್ತು ಜರೆಗೆ ಬುಕಾರ್ಲ ವರ್ಕಿಂಗ್ ಆರ್ ಬಯ್ಯ ಬನ್ನಗನೆ 6:30 7 ಅಂಚ ಪೂರ ಹಾಪುಂಡು ಐತ ಬುಕ್ಕ ಪ್ರಾಕ್ಟೀಸ್ ಮಲ್ತದು ಇಲ್ಲಕ್ಕೆ ಪೂದರೆಗೆ ಪ್ರಾಕ್ಟೀಸ್ ಮಲ್ಪೆರೆ ಜಾಸ್ತಿ ಟೈಮ್ ತಿಕ್ಕುಜಿ ಆಂಡೆಲ್ಲ ಮಲ್ತೊಂದು ಬತ್ತೇರು ಹ್ಯಾಪಿ ದಯಪಂಡ ಆರು ಈತ್ ನೆಟ ಮಾತ ರೌಂಡು ಆರು ಇಂಪ್ರೂವ್ ಅವನ್ ಬೈದೇರು ಅರೆನಾರು ಇಂಪ್ರೂವ್ ಮಲ್ದೇರು ಐದು ಜಾಸ್ತಿ ದಾದ ಪಂಡ ಆರು ಮಾತ ಡ್ಯಾನ್ಸ್ ಫಾರ್ಮ್ ಟ್ರೈ ಮಲ್ಪೆರೆ ಒಂದು ಏಪಲ ಸಪೋರ್ಟ್ ಮಲ್ದೇರಿ ನಾನು ಏಪಲ ಒಂದು ಡ್ಯಾನ್ಸ್ ಫಾರ್ಮ್ ಮನ್ಪುಗ ಪನ್ನಾಗ ಆರು ಒಯ್ಕಲ ಆಪುಜಿಂತ ಪಂತದೇರು ಪ್ರತಿಯೊಂದು ಜೆಕ್ಲ ಇಜ್ಜಿ ಮಲ್ಪುಗ ಆಪುಂಡು ಮನ್ಪುಗ ಅಂತ ಪನ್ನೊಂತೇರು. ಹಾಯ್, ನನ್ನ ಹೆಸರು ಅನಿಶಾ, ಇವಳು ದೇವಿಕಾ. ನಾವಿಬ್ಬರು ಸುಷ್ಮಾ ಅವರ ನೇಬರ್. ಸುಷ್ಮಾ ಅವರ ಡ್ಯಾನ್ಸ್ ಹಾಗೂ ಅವರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಹಾಗೂ ಫೈನಲ್ಸಲ್ಲಿ ಬರೋದು ನಮಗೆ ತುಂಬ ಹೆಮ್ಮೆಯ ವಿಷಯ ಆಗಿದೆ. ನಾವು ಅವರ ಡ್ಯಾನ್ಸನ್ನು ಯೂಟ್ಯೂಬಲ್ಲಿ ಹಾಗೆ ವಾಟ್ಸಪ್ ಸ್ಟೇಟಸಲ್ಲಿ ಅವರು ಹಾಕೋ ಸ್ಟೇಟಸಲ್ಲಿ ನೋಡ್ತಾ ಇರ್ತೇವೆ. ನಮಗೆ ತುಂಬ ಖುಷಿಯಾಗಿದೆ ಈ ವಿಷಯ. ನಾವು ಸುಷ್ಮಾ ಅವರು ಈ ಕಾಂಪಿಟೇಷನಲ್ಲಿ ಗೆದ್ದು ಬರಲಿ ಎಂದು ಆಶಿಸ್ತೇವೆ. ಆಲ್ ದ ಬೆಸ್ಟ್ ಸುಷ್ಮಾ ಬೊಕ್ಕ ನಾನು ಒಟ್ಟಿಗೆ ಕಲ್ತೀನಿ ಅರೆಗೆ ಎಲ್ಲಿಯರ್ ದಿಂಚೆಲ್ಲ ಡ್ಯಾನ್ಸ್ ಮಾಡ ಮಸ್ತ್ ಪ್ರೀತಿ ಆರು ಸ್ಕೂಲ್ ಡೇಸ್ ಹಿಡ್ದಿಂಚ ಅವನ ಪ್ಯಾಷನ್ ಆದಿತ್ತೊಂದು ಎಡ್ಡೆ ಟ್ಯಾಲೆಂಟೆಡ್ ಎಡ್ಡೆ ಸ್ಕಿಲ್ಫುಲ್ ಡ್ಯಾನ್ಸ್ ತೋಜ ಒಂದು ಬರೋದಿಲ್ಲೇರು ಪೂರ ರೆಗ್ಲ ಆರು ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಕಾಂಪಿಟೇಷನ್ ವಿನ್ನಾದ್ ಬರೋಡೊಂದು ಎಂಗಳ ಪೂರ ಇಡೀ ಊರದಕ್ಕಲ್ಲ ಒಂದು ಆಸೆ. ನಾನು ಶ್ರೀನಾಥ್ ಬಂಗೇರ, ಸುಷ್ಮಾನ ಹಸ್ಬೆಂಡ್. ಒಂದು ನಮ್ಮ ಟಿ ವಿದಕ್ಲೆಗ್ ಸುರುಕು ಸೊಲ್ಮೇಲೆ ಯಾನ್ ಪಂಡೆ ಅಂಚನೆ ಒಂದೊಂದು ಬಾರಿ ಒಂದು ಅಲ್ಪ ಕಲ್ಪನೆ ಅಲ್ಲಿ ಒಂದು ಫಸ್ಟ್ ಸೀಸನ್ದೇ ಪನೊಂತಲ್ಲ ಪೋಡು ಪೂರ ಪನೊಂದು. ಸೊ ಒಂಜಿ ಆಜು ವರ್ಷದ ಬುಕ್ ಅಲ್ಲಿಗೆ ಒಂದೊಂದು ಅವಕಾಶ ತಿಕ್ಕೊಂಡು ಫಸ್ಟ್ಗಾದು ಯಾನು ಆತ ಸೀರಿಯಸ್ ಅದು ಎತ್ತೊಂದುಜಿ. ಸೊ ಅಲ್ಲಿ ಇದು ತೋರೆತ್ತಲ್ಲ ಡ್ಯಾನ್ಸ್ ಮಲ್ಪಲ್ಲ ಅಂದ ಎಂಕ್ಲೆಗೆ ಒಂಜಿ ಎಂಚಿನ ಕನ್ಫ್ಯೂಷನ್ ಇತ್ತು. ಅಲೆಗೆಲ್ಲ ಎಂಕ್ಲೆ ಎನರ್ಜಿ ಉಂಡದ ಗೊತ್ತುಜಿ. ಒಂಜಿ ಆಡಿಷನ್ಗೆ ಪೋಯಲ್ಲ, ಆಡಿಷನ್ ಕ್ಲಿಕ್ ಆಯಲ್ಲ, ನಾನು ಎಂಚಿನ ಮಲ್ಪಡು ಪಣ್ಣದು ಐದಕ್ಕೆ ಎಂಕ್ಲೆಗೆ ಒಂಚೂರು ಸೀರಿಯಸ್ ಬರ್ತದೆ ಬೊಕ್ಕಲ್ಲ ಐನ ಒಂಜಿ ಪ್ಯಾಷನ್ ಅದು ಗೆತ್ತೊಂದು ಈವನ್ ಎಂಕಲ ಫ್ಯಾಮಿಲಿದಕ್ಕೆಲ್ಲ ಪೂರ ಪಂಡೇರು ಈತು ದೊಡ್ಡ ಡ್ಯಾನ್ಸ್ ಮಲ್ಪನ ಈತು ತೋರಾಯ್ತದು ಎಂಚ ಡ್ಯಾನ್ಸ್ ಮಲ್ಪ ಪಣ್ಣದು ಸುಮಾರು ಜನ ಪಂಡೇರು ಅವೇ ಒಂಜಿ ಕಮೆಂಟ್. ಸೊ ಬಟ್ ಒಂದು ಪನ್ನಾಗ ಅಲ್ಲಿಗೆ ಒಂಜಿ ಡ್ಯಾನ್ಸ್ ಪನ್ನಾಗ ಒಂಜಿ ಎಲ್ಲಿನ ಒಂಜಿ ರಕ್ತಗತವಾದ ಬರ್ತದೆ. ಸೊ ಫೈನಲಿ ನಾನು ಫೈನಲಿಸ್ಟ್ ಅದು ಬರ್ತದೆ. ಸೊ ಪನ್ಪಿನಾಡು ಇಂಕ ಮಸ್ತ್ ಜನದ ಸಪೋರ್ಟ್ ಉಂಡು. ಈವನ್ ಎನ್ನ ಇಲ್ಲದಕ್ಲ ಸಪೋರ್ಟ್ ಉಂಡು, ಎನ್ನ ಹಸ್ಬೆಂಡ್ನ ಸಪೋರ್ಟ್ ಉಂಡು, ಅತ್ತಂದು ಎನ್ನ ಆಫೀಸ್ದ ಸ್ಟಾಫ್ನಕ್ಲೆಲ್ಲ ಮಸ್ತ್ ಸಪೋರ್ಟ್ ಉಂಡು. ಎನ್ನ MD ಮೋಹನ್ ರಾಜ್ ಅಲ್ಲ ಮಸ್ತ್ ಸಪೋರ್ಟ್ ಮಂತೊಂದುಲ್ಲೇರು. ಇಂಚ ಪಂಡ ಎಂಕಲ ಪ್ರತಿ ಒಂಜಿ ಆಡಿಷನ್ ಆವಡ್ ಇಂಕಲ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಇಂಕಲ ಇಡೀ ಸ್ಟಾಫನ್ನು ಕಡಪಡೊಂದಿತ್ತೇರು ಆಫೀಸಿಗೆ. ಅವು ಇಡೀ ರಜೆಲಕ ನಾ ಹೊಂದಿತ್ತು. ಸೊ ಅಂಚಾಲ ಮಸ್ತ್ ಸಪೋರ್ಟ್ ಮಾಡ್ತಾರೆ ಅರೆಗ್ಲ ಮಸ್ತ್ ಥ್ಯಾಂಕ್ಸ್ ಪನ್ನೊಂದುಲ್ಲ. ಅಂಚನೆ ಎನ್ನ ಸ್ಟಾಫ್ಲ ಅಂಚನೆ ಪೂರೆಲ್ಲ ಆತ ಬೇಲೆ ಎತ್ತನೆಲ್ಲ ಬರೋದು ಎಂಕಲ ಪ್ರೋಗ್ರಾಮ್ ತೊಗೊಂದಿತ್ತೇರು. ಅಕುಲ
ದಕ್ಕುಲ ಮಸ್ತ್ ಸಪೋರ್ಟ್ ಮಂದೇರು. ಸೊ ಎನ್ನ ಹಸ್ಬೆಂಡ್ನ ಫ್ಯಾಮಿಲಿ ದಕ್ಕುಲ ಮಸ್ತ್ ಸಪೋರ್ಟ್ ಮಂದೇರು. ನಾನು ಈವನ್ ಎಂಕ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಅದು ಇತ್ತೆ ನಾನು ಫಿನಾಲಿಗೆ ಮಸ್ತ್ ಹಾರ್ಡ್ ವರ್ಕ್ ಮಂತೊಂದಿಲ್ಲ. ಬಟ್ ಇಲ್ಲಡೆ ಮನ ಮಸ್ತ್ ಲೇಟ್ ಆಗೋದು 10:30 11 ಆಗೋದು. ಆಂಡಲ ಎನ್ನ ಪುಪ್ಪ ಅಮ್ಮ ಎನ್ನ ಹಸ್ಬೆಂಡ್ ಮಸ್ತ್ ಸಪೋರ್ಟ್ ಮಂತೊಂದಿಲ್ಲ. ಅಕ್ಲೆಗ್ಲ ಮಸ್ತ್ ಥ್ಯಾಂಕ್ಸ್ ಪನ್ನೊಂದಿಲ್ಲ. ಐಕ್ ಯಾನ್ ಈ ಫಿನಾಲೆಡ್ ವಿನ್ ಆವಡು ಬಂದು ಮಸ್ತ್ ಹಾರ್ಡ್ ವರ್ಕ್ ಮಂತೊಂದಿಲ್ಲ. ಸೀಸನ್ 6 ಡ್ಯಾನ್ಸ್ ಒಂದು ಡ್ಯಾನ್ಸ್ ವಿನ್ನರ್ ಯಾನೇ ಅವಳು ಬಂದು ಮಸ್ತ್ ಎಫರ್ಟ್ ಪಾಡೊಂದಿಲ್ಲ. ముకుంద ముకుంద కృష్ణ ముకుంద ముకుంద స్వరంలో తరంగా బృందావనంలో వరంగా వెన్న దొంగవైనా మన్ను తింటివా కన్నె గుండె ప్రేమల ಅವೇ ಲಾಸ್ಟ್ ಇಯರ್ ಎಂಕ್ಲು ದುಬೈಡ್ ಇತ್ತು ಆ್ಯಕ್ಚುಲಿ. ಒಂಜಿ ಎಂಕ್ಲು ದುಬೈಡ್ ಅಚಾನಕ್ ಇಂಚಿ ಬತ್ತ ಬನ್ನಗ ಈ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಶುರುವಾಡು ಈತೆ ದುಬೈ ಬುಡ್ದು ಎಂಕ್ಲು ಮೂಲೆ ಉಂತೊಡಾನು. ಈ ಡ್ಯಾನ್ಸ್ ಮಮ್ಮಿಲ ಒಂಜಿ ಕಾರಣ ಅದು ಇಪ್ಪರ್ಲ ಯಾರು ಎಂಕ್ಲೈತೆ ಮೂಲ ಅಂಚ ಐತೆ ಫೈನಲ್ಗೆ ಬೈದಲು ಎಂಕಲ್ನ ಕುಟುಂಬಸ್ಥರನ್ನ ಪರವಾದ ಮಾತೆರ್ನ ಊರ್ದಕ್ಕಲ್ನ ಪರವಾದ ಮಾತೆರ್ಲ ಆಶೀರ್ವಾದ ಕೊರೊಂದುಲ್ಲೇರು ಎಂಕ್ಲು ಸ್ಟೇಟಸ್ ಅನ್ನಗ ಅಕ್ಲೆಲ್ಲ ಗೊತ್ತುಜ್ಜಿ ಈತೆಡ್ಡೆ ಡ್ಯಾನ್ಸ್ ಮಲ್ಪಲ್ ಪಣದು. ಸೊ ಫೈನಲ್ ಅದು ಫೈನಲಿಸ್ಟ್ ಅದು ಪ್ರಥಮ ಸ್ಥಾನ ಅದು ವಿನ್ ಅದು ಬರೋದು ಎಂಕ್ಲ ಮಾತೆರಲ್ಲ ಆಶಯ. ಈತ ಫಿನಾಲೆ ರೌಂಡ್ದ ಪ್ರಾಕ್ಟೀಸ್ ಮಲ್ತೊಂದಿಲ್ಲ. ಫಿನಾಲೆಗೆ ಎಂಕ್ಲು ಒಂಚೂರು ಯೂನಿಕ್ ಆದ ಪೊಡೊಂದು ಅಂತೆ ಡಿಫ್ರೆಂಟ್ ಆದ ಪ್ಲಾನಿಂಗ್ ಮಲ್ತದ. ಅವ್ರಿಗೆ ಒಂತೆ ರಿಸ್ಕಿಲ ಉಂಡು ಚಾಲೆಂಜಿಂಗ್ಲ ಉಂಡು ದಾಯ್ಪಂಡ ಒಂತೆ ಪ್ರಾಪ್ಸ್ ತೊಟ್ಟಿಗೆ ಒಂತೆ ಚಾಲೆಂಜಿಂಗ್ ಉಂಡು ಬೊಕ್ಕ ಮಾತ ಡ್ಯಾನ್ಸ್ ಫಾರ್ಮನ್ನು ಎಂಕ್ಲು ಟ್ರೈ ಮಲ್ತೊಂದಿಲ್ಲ. ಮಾತ ಆಲ್ಮೋಸ್ಟ್ ಡಿಫ್ರೆಂಟ್ ಡ್ಯಾನ್ಸ್ ಫಾರ್ಮ್ಸನ್ನು ಪೂರ ಅವ್ರಿಗೆ ಟ್ರೈ ಮಲ್ತೊಂದಿಲ್ಲ. ಮತ್ತು ಬಂಗ ಅವನುಂಡು ಅವ್ರಿಗೆ ದಾಯ್ಪಂಡ ಆರು ಮಲ್ಪಂದಿನ ಡ್ಯಾನ್ಸ್ ಫಾರ್ಮನ್ನು ಒಂಚೂರು ಟ್ರೈ ಮಲ್ಪ ಒಂದಿಲ್ಲ. ಸೊ ಒಂತೆ ಹೆವಿ ಆಗೊಂದುಂಡು ಮಲ್ತೊಂದುಲ್ಲೇರು ನನ್ನ ಮಾತೆ ಎಂಕಲ ಉದ್ದೇಶದ ಪಂಡ ಮಾತೆರ್ನೊಟ್ಟಿಗೆ ಎಂಕಲ್ನಲ್ಲಿ ಒಂಜಿ ಈಕ್ವಲ್ ಆದ ಆತೇ ಸ್ಟ್ರಾಂಗ್ ಆದ ಬರೋಡು ಪಂದೊಂಜಿ ಉದ್ದೇಶ. ಸೊ ಫಿಂಗರ್ಸ್ ಕ್ರಾಸ್ ಎಡ್ಡೆ ಬರೋಡು. ಆಲ್ ದಿ ಬೆಸ್ಟ್ ಸುಷ್ಮಾ. ಯಾನ್ ಎನ್ನ ಪುದಾರೆ ಗೀತಾ ಯಾನ್ ಗೀತಾ ನಮ್ಮ ಪಪ್ಪ ವಲ್ಲ ಸುಷ್ಮಾನ ಅಮ್ಮ ಸಾರಿ ಪೂರಾ ಮಸ್ತ್ ಡ್ಯಾನ್ಸ್ ಮಾಡ್ತದಲ್ಲ ಅದು ಅಲ್ಪ ಹೈಸ್ಕೂಲ್ ಪೂರ ಕೆವಿ ಮುಚ್ಚಿಲ್ಲ ಎನರ್ಜಿ ದಾವಣಗೆರೆ ನನ್ನದು ಪ್ರಾಪರು. ಇಲ್ಲಿ ಬಂದೊಂದು 2 ಇಯರ್ಸ್ ಆಯಿತು. ಸ್ಕೂಲಲ್ಲೆಲ್ಲ ಕಾಂಪಿಟೇಟ್ ಮಾಡ್ತಿದ್ದೆ. ಆಮೇಲೆ ಮದುವೆ ಆದಮೇಲೆಲ್ಲ ಗ್ಯಾಪ್ ಆಯಿತು. ಆಮೇಲೆ ಏರೋಬಿಕ್ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ ಜುಂಬಾ ಎಲ್ಲ ಮಾಡ್ಬೇಕಾದ್ರೆ ಸರ್ರಿಂದ ಆಪರ್ಚುನಿಟಿ ಸಿಕ್ತು, ಈಗ ಮಾಮ್ಸ್ ಮಾಡ್ತಿದ್ದಾರೆ ಅಂತ. ಸೊ ಅಲ್ಲಿಂದ ಆಡಿಷನ್ ಕೊಟ್ಟೆ. ಆಡಿಷನ್ ಸೆಲೆಕ್ಟ್ ಆಗಿ ನಂಗೆ ಇಲ್ಲಿ ತನಕ ಬರ್ತೀನಿ ಅಂತ ಎಲ್ಲ ಹೋಗ್ಬಿಡ್ಲಿಲ್ಲ. ಇಡೀ ಡ್ಯಾನ್ಸಿದ ಬಂಡವಾಳನೇ ಕೊರಿಯೋಗ್ರಾಫ್. ಸಿನ್ಸ್ ಕ್ಯಾರೆಕ್ಟರ್ ವೈಸ್ ಇಟ್ಸ್ ಎನ್ ಪರ್ಫೆಕ್ಟ್. ನನ್ನ ಮಿಸ್ಸಸ್ಸು ಈ ಫೈನಲ್ ರೌಂಡ್ ತಲುಪಿರೋದು ತುಂಬ ಖುಷಿ ಆಗ್ತಾಯಿದೆ. ಅವರು ಯಾವತ್ತೂ ಈ ಥರ ಈವೆಂಟ್ಸಲ್ಲಿ ಇದಕ್ಕೂ ಮುಂಚೆ ಭಾಗವಹಿಸಿರಲಿಲ್ಲ. ಸೊ ಇಲ್ಲಿ ಅವರು ಶಿವಮ್ ಡ್ಯಾನ್ಸ್ ಕ್ಲಾಸ್ ಮೂಲಕ ಈ ಸ್ಟೇಜಿಗೆ ಅವರು ತಲುಪಿರೋದಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಅವರು ಸ್ಟಾರ್ಟಿಂಗಲ್ಲಿ ಆಡಿಷನ್ಸಿಗೆ ಹೋದಾಗ ನಾನು ಅವರು ಆಡಿಷನ್ಸಲ್ಲಿ ಕ್ಲಿಯರ್ ಆಗ್ತಾರೆ ಅಂದ್ಕೊಂಡಿರಲಿಲ್ಲ. ಆದರೆ ಅವರು ತುಂಬ ಎಫರ್ಟ್ ಹಾಕಿದರು. ಎಫರ್ಟ್ ಹಾಕಿಬಿಟ್ಟು ಇಷ್ಟು ರೌಂಡ್ಸ್ ಕ್ಲಿಯರ್ ಮಾಡ್ಕೊಂಡು ಈಗ ಫೈನಲ್ ಬಂದಿದ್ದಾರೆ. ಅದಕ್ಕೆ ತುಂಬ ಖುಷಿ ಆಗುತ್ತೆ. ಮುತ್ತಿನ ಮಳೆ ಹನಿಯೇ ಮೆಲ್ಲನೆ ಧರೆಗಿಳಿಯೇ. ಶಿಲ್ಪಾ ಅಮೇಜಿಂಗ್, ರಿಯಲಿ ಹ್ಯಾಟ್ಸ್ ಆಫ್. ಶರತ್ ಅಂತ ಚಿಕ್ಕಮಗಳೂರು ಶಿವಮ್ ಸ್ಕೂಲ್ ಆಫ್ ಡ್ಯಾನ್ಸ್ನ ಕೊರಿಯೋಗ್ರಾಫರ್ ಮತ್ತು ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಕಂಟೆಸ್ಟೆಂಟ್ ಅಂತ ಶಿಲ್ಪಾ ಮೇಡಮ್
ಮಾಸ್ಟರ್ ಮಾತಾಡ್ತಾ ಇದ್ದೀನಿ. ಇವರು ಶಿಲ್ಪಾ ಮೇಡಮ್ ಕಂಟೆಸ್ಟೆಂಟ್ ಆಗಿರೋದು ನಮಗೆ ಖುಷಿಯಾದ ವಿಷಯ. ಯಾಕಂತಂದರೆ ಅವರು ಇನ್ ಟೈಮ್ ಪ್ರಾಕ್ಟೀಸಿಗೆ ಬರ್ತಾರೆ. ಇನ್ ಟೈಮ್ ನಾನು ಏನು ಹೇಳ್ತೀನಿ ಅದನ್ನು ಮಾಡ್ತಾ ಇದ್ದಾರೆ. ಪ್ರಾಕ್ಟೀಸ್ ತುಂಬ ಕಷ್ಟ ಇದ್ರೂ ಸೀರಿಯಸ್ ಆಗಿ ತೊಗೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವಳಿಗೆ ಒಳ್ಳೆಯದಾಗಲಿ ಈ ಫೈನಲ್ ರೌಂಡಲ್ಲಿ. ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ರಿಸಲ್ಟ್ ಏನಾದರೂ ಆಗಲಿ ಅವರು ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಆ ರಿಸಲ್ಟ್ ಬಗ್ಗೆ ಅವರು ಮನಸ್ಸಲ್ಲಿ ಇಟ್ಕೊಳ್ದಲೇ ಚೆನ್ನಾಗಿ ಮಾಡಿದರೆ ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅಂತ ನನ್ನ ಅಭಿಪ್ರಾಯ. ಹಸ್ಬೆಂಡ್ ಎಲ್ಲ ಸಪೋರ್ಟ್ ಮಾಡ್ತಾರೆ ಎಲ್ಲದಕ್ಕೂ. ಫ್ಯಾಮಿಲಿ ಎಲ್ಲ ಸಪೋರ್ಟ್ ಇದೆ ಸರ್. ಕಾಂಪಿಟೇಷನ್ ಎಲ್ಲ ಏನಿಲ್ಲ. ಸ್ಕೂಲಲ್ಲಿ ಕಾಂಪಿಟೇಟ್ ಮಾಡ್ತಿದ್ದೆ. ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಸಪೋರ್ಟ್ ಇದೆ. ಏನೇ ಮೂವ್ಮೆಂಟ್ ಕೊಟ್ಟರು ಏನೇ ಕೊಟ್ಟರು ಒಂದು ಆಗಲ್ಲ ಅಂತ ಇಲ್ಲಿ ತನಕ ಹೇಳಿಲ್ಲ ಅವರು. ಮಾಡ್ತಾರೆ, ಕಷ್ಟ ಬಿದ್ದು ಪ್ರಾಕ್ಟೀಸ್ ಮಾಡ್ತಾರೆ. 2 hours 3 hours ತನಕ ಪ್ರಾಕ್ಟೀಸ್ ಮಾಡ್ತಾರೆ. ಈ ಶೋನಲ್ಲಿ ನಾನು ವಿನ್ ಆಗಬೇಕು ಅಂತ 100% ರಿಸಲ್ಟ್ ಹಾಕ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅವರು ಕೂಡ. ನಾನು ಅಷ್ಟೇ ಕಷ್ಟ ಬಿದ್ದು ಮಾಡಿಸ್ತಾ ಇದ್ದೀನಿ. ಈ ಸಲ ಫೈನಲ್ ವಿನ್ ಆಗ್ತೀವಿ ಅಂತ 100% ನಾನು ಒಪ್ಕೊಡ್ತಾ ಇದ್ದೀನಿ. ಏನು ಹೇಳ್ಬೇಕು? ನಾನೇ ಹೇಳ್ಬೇಕಾ? ಶಿಲ್ಪಾ ಮೇಡಮ್, ಈ ಕಂಟೆಸ್ಟೆಂಟ್ ಆಗಿರೋಂಥ ಶಿಲ್ಪಾ ಮೇಡಮ್, ಕೊರಿಯೋಗ್ರಾಫರ್ ಶರತ್. This program is brought to you by Sun Premium Refined Sunflower Oil, powered by Citadel Developers ಮತ್ತು ಅಮೃತ್ ನೋನಿ, co-sponsored by